ವ್ಯಕ್ತಿಯೋರ್ವರ ಮನೆಯಲ್ಲಿ ಕಾನೂನು ಬಾಹಿರವಾಗಿ ಪುಟ್ಟ ಮಕ್ಕಳನ್ನ ಹೆಂಗಸರನ್ನ ಇರಿಸಿ ಜೀತ ಪದ್ಧತಿ ರೀತಿಯಲ್ಲಿ ಕೆಲಸ ಮಾಡಿಸಿ ಸಂಬಳ ನೀಡದೆ ತೊಂದರೆ ನೀಡಲಾಗ್ತಾ ಇರುವ ಬಗ್ಗೆ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಆದೇಶದಂತೆ ವಿವಿಧ ಇಲಾಖಾ ಅಧಿಕಾರಿಗಳ ನೇತೃತ್ವದಲ್ಲಿ ಮಹಿಳೆಯರು ಹಾಗೂ ಮಕ್ಕಳನ್ನ ಇರಿಸಿದ್ದ ಮನೆಗೆ ದಾಳಿಯನ್ನು ನಡೆಸಲಾಗಿದೆ. ಸುಳ್ಯ ತಾಲೂಕಿನ ಪಂಜ ಗ್ರಾಮದ ಕರಿಕಳದ ವಿಶ್ವನಾಥ್ ಭಟ್ಟೆ ಎಂಬುವರ ಮನೆಯಲ್ಲಿ ಸುಮಾರು 8 ರಿಂದ 10 ಮಕ್ಕಳು ಹಾಗೂ ಮಹಿಳೆಯರನ್ನ ದುಡಿಸ್ತಾ ಇದ್ದು ಯಾವುದೇ ರೀತಿಯಲ್ಲೂ ಕೂಡ ಸಂಬಳವನ್ನು ನೀಡಲಾಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಬಯಲಾಗಿದೆ. ಇದಕ್ಕೆ ಪೂರಕವೆಂಬಂತೆ ಪುಟ್ಟ ಮಕ್ಕಳು ದನ ಮೇಯಿಸ್ತಾ ಇರುವ ವಿಡಿಯೋವೊಂದು ವೈರಲ್ ಆಗಿದೆ. ಬಚ್ಪನ್ ಬಚಾವೋ ಸಂಸ್ಥೆಯು ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶಕರಿಗೆ ನೀಡಿದ ದೂರು ಆಧರಿಸಿ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶಕರಾದ ಪಲ್ಲವಿ ಆಕುರತಿ ಐಎಎಸ್ ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಘಟನೆಯ ವಿವರ ಪಡೆದು ದಾಳಿ ನಡೆಸಿ ಮಕ್ಕಳನ್ನ ರಕ್ಷಣೆ ಮಾಡುವಂತೆ ಆದೇಶಿಸಿದರು. ಆದೇಶದ ಮೇರೆಗೆ ಬಚ್ಪನ್ ಬಚಾವೋ ರಾಜ್ಯ ಸಮನ್ವಯ ಅಧಿಕಾರಿ ಬೆಂಗಳೂರಿನ ಬಿನು ವರ್ಗೇಸ್, ಸುಳ್ಯ ತಹಶೀಲ್ದಾರ್ ಅನಿತಾ ಲಕ್ಷ್ಮಿ ಇವರ ನೇತೃತ್ವದಲ್ಲಿ ಬಾಲ ಕಾರ್ಮಿಕ ಅಧಿಕಾರಿಗಳು, ಪುತ್ತೂರು ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಸುಳ್ಯ ಸಿಡಿಪಿಒ ಕಂದಾಯ ಅಧಿಕಾರಿಗಳು, ಸುಬ್ರಹ್ಮಣ್ಯ ಪೊಲೀಸರು, ಪಂಜ ಗ್ರಾಮ ಪಂಚಾಯತ್ ಅಧಿಕಾರಿಗಳು ದಾಳಿ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ರು. ತಾವು ಸಾಮಾಜಿಕ ಸೇವೆಯನ್ನ ಮಾಡ್ತಾ ಇದ್ದೇವೆ ಎಂಬುದಾಗಿ ವಿಶ್ವನಾಥ್ ಭಟ್ ದಂಪತಿಗಳು ಹೇಳಿಕೊಂಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ ನೋಂದಾವಣೆಯಾಗಲಿ, ಈ ಜನರಿಗೆ ಆಧಾರ್ ಸೇರಿದಂತೆ ಯಾವುದೇ ಅಧಿಕೃತ ದಾಖಲೆಗಳು ಇವರ ಬಳಿ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ 48 ಗಂಟೆಗಳ ಒಳಗಾಗಿ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸುವಂತೆ ಆದೇಶವನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಳು ತನಿಖೆಯ ಬಳಿಕವಷ್ಟೇ ತಿಳಿದು ಬರಬೇಕಾಗಿದ್ದು, ಮಕ್ಕಳ ಹಾಗೂ ಮಹಿಳೆಯರ ರಕ್ಷಣೆ ಕಾರ್ಯಾಚರಣೆ ಇನ್ನಷ್ಟೇ ನಡೆಯಬೇಕಾಗಿದೆ. ತಾಯಿ ಮತ್ತೆ ನೀವು ತಮ್ಮನ ಅಲ್ಲ ನೀವಿಬ್ಬರೇನಾ? ನಾವಿಬ್ರೆ ಅಂದ್ರೆ ಇವರು ಊರಲ್ಲಿ ಎಲ್ಲರೂ ಇದ್ದಾರೆ. ಇವ್ರ ಅಣ್ಣ ಇವ್ರನ್ನ ಕಂಡ್ರೆ ನಿಮಗೆ ನನಗೆ ಇದ್ದಾರೆ. ಮತ್ತೆ ನಾನು ಅವ್ರಿಗೋಸ್ಕರ ಇದ್ ಮಾಡ್ತಾರೆ. 6 ವರ್ಷ ಕೊಟ್ಟಿದ್ದಾರೆ ಸಂಬಳ ಏನಾದ್ರು ಕೊಟ್ಟಿದ್ದಾರೆ? 6 ವರ್ಷದ ಸಂಬಳ ಏನಾದ್ರು ಕೊಟ್ಟಿದ್ದಾರೆ? ಸಂಬಳ ಏನಾದ್ರು ಕೊಟ್ಟಿದ್ದಾರೆ 6 ವರ್ಷದಲ್ಲಿ? ಇಲ್ಲ, ಕೊಡ್ಲಿಲ್ಲ. ಅದು ನಾವು ಇಲ್ಲಿಂದ ಬಿಟ್ಟು ಹೋಗುವಾಗ ಕೊಡ್ತಾರೆ ಎಲ್ಲ ಸಂಬಳ ಎಲ್ಲ. ಆತರ ಇಲ್ಲ. ಅದು ದನ ಮೇಯಿಸಿ ದನ ಕಟ್ಟಿ ಹಾಕ್ತೇವೆ ನಾವು. ದನ ಅವರು ನಮ್ಮ ಅಲ್ಲೇ ಇದ್ದಾರೆ ಈಗ ರಜೆ. ದನವನ್ನು ಹೊಡ್ಕೊಂಡು ಬರ್ಲಿಕ್ಕೆ ಕಳಿಸ್ತೇನೆ ನಾನು. ಅಥವಾ ಏನಾದ್ರು ಸಣ್ಣ ಪುಟ್ಟ ಕೆಲಸ ನಮ್ಮ ಮನೆಯಲ್ಲಿ ನಾವು ಮಾಡುದಿಲ್ವೇ, ಆ ಮಕ್ಕಳು ಸುಮ್ಮನೆ ಕೂತುಕೊಂಡ್ರೆ ಇನ್ನಷ್ಟು ಅಡಿ ಅಲ್ಲ. ಒಂದ್ ನಿಮಿಷ ನಾನು ಹೇಳ್ತೇನೆ. ನಾನೊಬ್ಬ MSW ಕಲ್ತು ಬಂದವರು 76 ಅಲ್ಲಿ. ಮತ್ತೆ ಇವರಿಗೆ ಈಗ ಕಣ್ಣು ಕಾಣೋದಿಲ್ಲಲ್ವಾ? ಇವರಿಗೆ ಏನು ಕೆಲಸ ಕೊಡದೆ ಅವ್ರು ಅಡಿಕೆ ಸುಲಿಯೋದು ಕೆಲಸ ಮಾಡ್ತಾರೆ. ಅವ್ರಿಗೆ ಏನು ಕೆಲಸ ಕೊಡದಿದ್ರೆ ಹಿ ವಿಲ್ ಫರ್ದರ್ ಡೆಟೀರಿಯರೇಟ್. ಅಲ್ಲ, ಇವ್ರಿಗೆ ಏನ್ ಕೆಲಸ ಬೇಕಾದ್ರೂ ಕೊಡಿ, ನಾವು ಇದು ಮಾಡ್ತೀವಿ. ಮಕ್ಕಳಿಗೆ ಎಂತ ಕೆಲಸ ಬೇಕಾದ್ರೂ ಕೊಡಿ. ಅದು ಎಲ್ಲಿ ಎಲ್ಲ ಮನೆಯಲ್ಲಿ ಕೆಲವೆಲ್ಲ ಜಗಳ ಮಾಡಿಕೊಂಡು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಬಿಟ್ಟು ಒಮ್ಮೆ ಸ್ವಲ್ಪ ಹೊರಗಡೆ ಹೋದ್ರೆ ಅವರನ್ನು ಮಕ್ಕಳನ್ನು ಹೆಂಗಸರನ್ನು ಕರ್ಕೊಂಡು ಸುಳ್ಳು ಕರ್ಕೊಂಡು ಹೋರು. ನಿನಗೆ ಮನೆ ಕಟ್ಟಿ ಕೊಡ್ತೇನೆ, ನಿನಗೆ ಊಟ ಕಾಪಿ ಕೊಡ್ತೇನೆ, ಹುಷಾರಿಲ್ಲದಕ್ಕೆ ಮದ್ದು ಕೊಡ್ತೇನೆ, ನಿನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ತೇನೆ, ಕಳಿಸ್ತೇನೆ, ನನ್ನ ಮಗಳು ಡಾಕ್ಟ್ರು, ಅದು ಇದು ಅಂತೆಲ್ಲ ಹೇಳಿ ಕರ್ಕೊಂಡು ಬರುದು. ಇಲ್ಲಿ ಬಂದ ಮೇಲೆ ಮತ್ತೆ ಅವರಿಗೆ ವಿದ್ಯಾಭ್ಯಾಸವೂ ಇಲ್ಲ, ಮದ್ದು ಇಲ್ಲ, ಮತ್ತೆ ಎಜುಕೇಶನ್ ಕೂಡ ಇಲ್ಲ. ಶಾಲೆಗೆ ಕಳಿಸುವವರಲ್ಲ ಅವರು. ಎಲ್ಲ ರೀತಿಯಲ್ಲಿ ಒಂದು ಬಡ ಮಕ್ಕಳು ತಂದೆ ತಾಯಿಯಂದಿರು ಒಟ್ಟಿಗೆ ಊಟ ಇಲ್ಲದ್ರು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಒಂದು ಕನಸಿರ್ತದೆ ನೋಡಿ. ಆ ಉದ್ದೇಶಕ್ಕೆ ಬೇಕಾಗಿ ಅವರ ತಂದೆ ತಾಯಿ ಕೂಡ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ, ಅಲ್ಲಿ ಇರ್ತಾರೆ, ಓದಿಸ್ತಾರೆ ನನ್ನ ಮಕ್ಕಳನ್ನು, ನಾವು ದುಡಿತೇವೆ ಅಂತ. ಇದು ಮಕ್ಕಳಿಗೆ ಕೂಡ ಇದೆ. ಇದು 7-8-9 ಮಕ್ಕಳನ್ನು ಇಷ್ಟು ಸಣ್ಣ 5 ವರ್ಷ 6 ವರ್ಷ 7 ವರ್ಷದ ಮಕ್ಕಳೊಟ್ಟಿಗೆ ಅಷ್ಟು ದೊಡ್ಡ ದನಗಳನ್ನು ಬಿಟ್ರೆ ಪರಿಸ್ಥಿತಿ ಏನಾದೀತು ಅಂತ. ಅದಕ್ಕೊಂದು ಮಾಸ್ಕ್ ಇಲ್ಲ, ಕೊರೋನಾದ ಕಡ್ಡಾಯ ಇಲ್ಲ, ನೀವು ರೋಡ್ ಸೈಡ್ಗೆ ಹೋಗಬಾರ್ದು ಅಂತ ಇಲ್ಲ. ಎಲ್ಲ ಈ ರಾಜ್ಯ ರಸ್ತೆಯಲ್ಲಿ ಓಡಾಡಿಕೊಂಡು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ. ಮತ್ತೆ ಇನ್ನು ತೋಟದಲ್ಲಿ ಅಡಿಕೆ ಹಾಕುವುದು, ಮತ್ತೆ ಪೆಟ್ಟು. ದನವನ್ನು ಮೇಯಿಸಲಿಲ್ಲ ಅಥವಾ ಬೇಗ ಒಂದು ಅರ್ಧ ಗಂಟೆ ಬೇಗ ಅಂದರೆ ಪೆಟ್ಟಂತೆ ಸಿಕ್ಕಿದಲ್ಲಿ ಉಳಿದವಳು ಗಾಯತ್ರಿ. ಆಮೇಲೆ ಮತ್ತೊಂದು ಏನೋ ಒಂದು ಮದುವೆಯಾಗಿ ಸರಿ ಇಲ್ಲದ ಒಂದು ಹೆಂಗಸು ಬಂದಿದ್ರು. ಅವರು ಅವರನ್ನು ಸಂಬಳ ಕೊಡುವುದಿಲ್ಲ, ಏನೋ ಅವ್ರಿಗೆ ಗೊಬ್ಬರ ಓಡಿಸಿದಂತೆ ಚಂದ, ಅವ್ರಿಗೆ ಹುಷಾರಿಲ್ಲ. ಗೊಬ್ಬರ ಓಡಿಸಿದಕ್ಕೆ ಅವರಿಗೆ ತಲೆ ಸುತ್ತು ಬಂದು ಏನೇನೋ ಮಾಡಿ ಅವರು ಬಿದ್ದದಕ್ಕೆ ಮದ್ದು ಕೊಡಲಿಲ್ಲ. ಟಾಯ್ಲೆಟ್ ಬಾತ್ರೂಮ್ನೊಳಗೆ ಹಾಕಿ ಬೀಗ ಹಾಕಿದ್ದು, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳಿದಕ್ಕೆ. ಆ ಹೆಂಗಸು ಯಾರ ಹತ್ರನೋ ಬೊಬ್ಬೆ ಹೊಡೆದು ಬಾಗಿಲು ತೆಗೆದು ಇಲ್ಲಿಗೆ ಬಂದರು. ಅಣ್ಣ ನನಗೆ ಮನೆಗೆ ಹೋಗಬೇಕು, ದುಡ್ಡು ಇಲ್ಲ, ನನಗೆ ದುಡ್ಡು ಕೇಳಿದ್ರೆ ಕೊಡುದಿಲ್ಲ, ನನ್ನ ಡ್ರೆಸ್ ಎಲ್ಲ ಈಗ ಹಾಕಿ ನನ್ನನ್ನು ಬಾತ್ರೂಮ್ ಒಳಗೆ ಹಾಕಿದ್ದಾರೆ ಅಂತ ಹೇಳಿ ಕೂಗಿದ್ರು.
ಯಾಕೆ ನಾನು ಎಲ್ಲಿ ನಿಮ್ಮ ಮನೆ, ನನ್ನನ್ನು ಕೊಟ್ಟದ್ದು ಪುತ್ತೂರು ಸೈಡಿಗೆ, ನನ್ನ ತಾಯಿ ಮನೆ ಉಪ್ಪಿನಂಗಡಿಯಲ್ಲಿ ಅಂತ ಹೇಳಿದ್ರು. ಸ್ವಲ್ಪ ಸರಿ ಇಲ್ಲ, ಹುಷಾರಿಲ್ಲ ಅವರಿಗೆ, ಕೂತ್ಕೊಳ್ಳಿಕ್ಕೆ ಅದು. ಮತ್ತೆ ನನ್ನನ್ನು ಬಂದ್ರಿಗೆ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಅಂಗಡಿಯಲ್ಲಿ ನೀವು ನಿಲ್ಲಿ, ನಾನು 50 ರೂಪಾಯಿ ದುಡ್ಡು ಕೊಡ್ತೇನೆ ನಿಮಗೆ, 100 ರೂಪಾಯಿ ಕೊಡ್ತೇನೆ, ನೀವು ನಿಮ್ಮ ಮನೆಗೆ ಹೋಗಿ ಬಸ್ ಹತ್ತಿಸಿ